ವೀಕ್ಷಕರೇ ನಮಸ್ಕಾರ. ಜಗತ್ತಿನ ಮೊದಲ ಐಷಾರಾಮಿ ಹಡಗು ಎಂದೇ ಪ್ರಸಿದ್ಧಿ ಪಡೆದು ಪ್ರತಿಯೊಬ್ಬನನ್ನು ತನ್ನೆಡೆ ನೋಡುವಂತೆ ಮಾಡಿದ್ದ ಟೈಟಾನಿಕ್ ಹಡಗು ತನ್ನ ಮೊದಲ ಪ್ರಯಾಣದಲ್ಲೇ ದುರಂತ ಕಂಡಿತ್ತು. ಅಪಾರ ಪ್ರಮಾಣದ ಸಾವು ನೋವಿಗೆ ಕಾರಣವಾಗಿದ್ದ ಈ ದುರಂತ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಬದುಕಿ ಬಂದ ಕೆಲವರು ಸಮುದ್ರದಲ್ಲಿ ಹಡಗಿನ ಮಾರ್ಗಕ್ಕೆ ಅಡ್ಡ ಬಂದಿದ್ದ ಹಿಮಬಂಡೆಗಳು ಅಪ್ಪಳಿಸಿ ಈ ಅವಘಡ ಸಂಭವಿಸಿತ್ತು ಎಂದರೆ, ಇನ್ನು ಕೆಲವರು ಅದರಲ್ಲಿನ ಬಾಯ್ಲರ್ ಸ್ಫೋಟಗೊಂಡಿತ್ತು ಎಂದು ಹೇಳಿದ್ದಾರೆ. ಹಾಗಾಗಿ ಟೈಟಾನಿಕ್ ದುರಂತಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಸತ್ಯಗಳು ಹೊರಬರುತ್ತಿದ್ದು, ಹೊಸ ಸಂಶೋಧನೆಗಳು ಈ ದುರಂತಕ್ಕೆ ಬೇರೆಯದ್ದೇ ವ್ಯಾಖ್ಯಾನಗಳನ್ನು ನೀಡುತ್ತಿವೆ. ಅಷ್ಟಕ್ಕೂ ಟೈಟಾನಿಕ್ ಹಡಗಿಗೆ ಏನಾಯ್ತು? ಇತಿಹಾಸ ಪುಟಗಳಲ್ಲಿ ದಾಖಲಿಸಿದ ನಗ್ನ ಸತ್ಯವಾದ್ರೂ ಏನು? ಟೈಟಾನಿಕ್ ಎನ್ನುವ ದೈತ್ಯ ಹಡಗು ಮುಳುಗಿದ್ದಾದ್ರೂ ಯಾವಾಗ? ಎಲ್ಲವನ್ನ ತಿಳ್ಕೊಳ್ಳೋಣ ನಮ್ಮ ಇಂದಿನ ಸಂಚಿಕೆಯಲ್ಲಿ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳನ್ನು ನೋಡಲು ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಪ್ರಪಂಚದ ಅತ್ಯಂತ ಭೀಕರ ದುರ್ಘಟನೆಗಳಲ್ಲಿ ಒಂದಾಗಿರುವ ಟೈಟಾನಿಕ್ ಮುಳುಗಲಾರದ ಹಡಗು ಎಂದೇ ಭಾರೀ ಪ್ರಚಾರ ಪಡೆದಿತ್ತು. ಎಷ್ಟು ಭರ್ಜರಿಯಾಗಿದ್ದ ಹಡಗು ಮುಳುಗಲು ಸಾಧ್ಯವೇ ಇಲ್ಲ ಎಂಬುದು ಎಲ್ಲರ ಭಾವನೆಯಾಗಿತ್ತು. ಆದರೆ ಅತ್ಯಂತ ವೈಭವೋಪೂರಿತ ಹಡಗುಗಳಲ್ಲಿ ಟೈಟಾನಿಕ್ ಅಗ್ರಸ್ಥಾನ ಪಡೆದಿತ್ತು. ಟೈಟಾನಿಕ್ ಸಮುದ್ರ ಮಾರ್ಗ ಮಧ್ಯೆಯಲ್ಲಿ ನೀರ್ಗಲ್ಲಿಗೆ ಅಪ್ಪಳಿಸಿದ ಪರಿಣಾಮ ದುರಂತ ಸಂಭವಿಸಿತ್ತು ಎಂಬುದಾಗಿ ನಂತರದಲ್ಲಿ ನಡೆದ ಸಂಶೋಧನೆಗಳು ಹೇಳುತ್ತವೆ. ದುರಂತದ ಸಮಯದಲ್ಲಿ ಜೀವರಕ್ಷಕ ಲೈಫ್ ಬೋಟ್ಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಾಗದಿರುವುದರಿಂದ ಸಾವಿರಾರು ಜನರ ಪ್ರಾಣಹಾನಿಗೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ದುರಂತದಲ್ಲಿ ಬದುಕುಳಿದವರು ನಿಜಕ್ಕೂ ಅದೃಷ್ಟಶಾಲಿಗಳೇ ಎನ್ನಬಹುದು. ಈ ನೈಜ ಘಟನೆಯನ್ನೇ ಆಧಾರವಾಗಿಟ್ಟುಕೊಂಡು ಹಾಲಿವುಡ್ ಪ್ರಸಿದ್ಧ ನಿರ್ದೇಶಕ ಜೇಮ್ಸ್ ಕ್ಯಾಮರೂನ್ 1997ರಲ್ಲಿ ಟೈಟಾನಿಕ್ ಎಂಬ ಚಲನಚಿತ್ರವನ್ನು ನಿರ್ಮಿಸಿದ್ರು. ಈ ಚಿತ್ರದಲ್ಲಿ ಲಿಯಾನಾರ್ಡೋ ಡಿ ಕಾರ್ಫಿಯೋ ಹಾಗೂ ಕೇಟ್ ವಿನ್ಸ್ಲೆಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅವರಿಬ್ಬರ ಪ್ರೇಮ ಕಥೆಗೆ ಮನಸೋಲದವರಿಲ್ಲ. ಒಂದು ಕಾಲದ ಜಗತ್ತಿನ ಅತ್ಯಂತ ದೊಡ್ಡ ಹಡಗು ಮುಳುಗಿದ ಕಥೆಯನ್ನೇ ಹೃದಯ ಸ್ಪರ್ಶಿಯಾಗಿ ಚಿತ್ರಿಸಿದ ರೀತಿ ಅವಿಸ್ಮರಣೀಯ. ನಾವು ಈ ಮೊದಲೇ ತಿಳಿಸಿರುವಂತೆಯೇ ಟೈಟಾನಿಕ್ ಅಂದಿನ ಕಾಲದ ಅತಿ ದೊಡ್ಡ ಹಡಗಾಗಿತ್ತು. ಅಂದರೆ ಇದರ ಗಾತ್ರ ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ 3 ಪಟ್ಟು ಹೆಚ್ಚಾಗಿತ್ತು ಎಂದು ಹೇಳಬಹುದಾಗಿದೆ. ಹೀಗಾಗಿಯೇ ಟೈಟಾನಿಕ್ ಇಂಜಿನ್ಗಾಗಿ ದಿನಪ್ರತಿ 800 ಟನ್ ಕಲ್ಲಿದ್ದಲು ಬಳಕೆ ಮಾಡಲಾಗುತ್ತಿತ್ತು. ಹಾಗೆಯೇ ಪ್ರತಿ ಗಂಟೆಗೆ 43.50 ಕಿಲೋಮೀಟರ್ ಅಂದರೆ 27 ಮೈಲ್ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಈ ಹಡಗು ಹೊಂದಿತ್ತು ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಟೈಟಾನಿಕ್ ವಿಶ್ವದಲ್ಲಿ ವಿದ್ಯುತ್ ಚಾಲಿತ ಲೈಟ್ ಅರ್ಥಾತ್ ಎಲೆಕ್ಟ್ರಾನಿಕ್ ಹಾಗೂ ಟೆಲಿಫೋನ್ ವ್ಯವಸ್ಥೆ ಹೊಂದಿದ್ದ ಅಂದಿನ ಅತ್ಯಾಧುನಿಕ ಹಡಗುಗಳಲ್ಲಿ ಒಂದಾಗಿತ್ತು. ಇನ್ನೊಂದು ಅಚ್ಚರಿ ಅಂದ್ರೆ ಕಲ್ಲಿದ್ದಲು ಹೊಗೆ ಹಾಗೂ ಹಬೆ ಹೊರಬರಲು ನಿರ್ಮಿಸಿದ್ದ 4 ಕೊಳವೆಗಳಲ್ಲಿ ಕೇವಲ 3 ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು. 4ನೆಯದನ್ನ ಹಡಗಿನ ಸೌಂದರ್ಯ ಹೆಚ್ಚಿಸಲು ನಿರ್ಮಿಸಲಾಗಿತ್ತು ಎನ್ನುವುದೇ ವಿಶೇಷವಾಗಿದೆ. ಅಷ್ಟಕ್ಕೂ ಟೈಟಾನಿಕ್ನಲ್ಲಿ ಸಂಚರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದೊಂದು ವೈಭವಪೂರಿತ ಪ್ರಯಾಣವಾಗಿತ್ತು. ಅಂದಿನ ಕಾಲದಲ್ಲಿಯೇ ಅದರಲ್ಲಿ ಸಂಚರಿಸಲು $99,000 ಅಮೆರಿಕನ್ ಡಾಲರ್ ಪಾವತಿಸಬೇಕಾಗಿತ್ತು. ಅಂದ್ರೆ ಭಾರತೀಯ ರೂಪಾಯಿ ಪ್ರಕಾರ ಇಂದಿನ ಮೌಲ್ಯ 73 ಲಕ್ಷ ರೂಪಾಯಿ. ಈ ಹಡಗು ನೀರಿನಲ್ಲಿ ಪ್ರಯಾಣ ಬೆಳೆಸಿದ ಮೊದಲ 4 ದಿನಗಳು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಏಪ್ರಿಲ್ 14ರಂದು ರಾತ್ರಿ 11:40 ವೇಳೆಗೆ ಎಲ್ಲವೂ ಬದಲಾಗಿ ಹೋಯಿತು.
ನಾರ್ತ್ ಅಟ್ಲಾಂಟಿಕ್ ಸಾಗರದಲ್ಲಿ ಹಿಮಗಡ್ಡೆ ತಾಕಿದ್ದರಿಂದ ಹಡಗಿನ ತಳಭಾಗದಲ್ಲಿ ಸಣ್ಣ ರಂಧ್ರವಾಯಿತು. ಆದ್ದರಿಂದ ಈ ಹಡಗು ಮುಳುಗಲು ಪ್ರಾರಂಭವಾಯಿತು ಎನ್ನಲಾಗುತ್ತಿದೆ. ಮತ್ತೊಂದು ಬೇಸರದ ಸಂಗತಿ ಏನೆಂದ್ರೆ, ಆಗ ತಾನೇ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದ 26 ನವಜೋಡಿಗಳು ತಮ್ಮ ಮೊದಲ ಹಡಗು ಪ್ರವಾಸದಲ್ಲಿಯೇ ಜೀವ ಕಳೆದುಕೊಂಡಿದ್ದರು. ಸದ್ಯ ಲಭ್ಯವಾದ ಮಾಹಿತಿ ಅನ್ವಯ ಕೇವಲ ಹಿಮಬಂಡೆಗಳು ಹಡಗುಗೆ ಅಪ್ಪಳಿಸಿದ್ದರ ಪರಿಣಾಮ ಈ ದುರಂತವಾಗಿದ್ದಲ್ಲ. ಬದಲಾಗಿ ಹಡಗಿನ ಬಾಯ್ಲರ್ ವಿಭಾಗದಲ್ಲಿ ಬೆಂಕಿ ತಗುಲಿದ್ದು ಇದಕ್ಕೆ ಕಾರಣವೆಂದು ತಿಳಿದು ಬಂದಿದೆ. ಟೈಟಾನಿಕ್ ಕುರಿತಾದ ಸಾಕ್ಷ್ಯಚಿತ್ರವೊಂದರಲ್ಲಿ ಈ ರಹಸ್ಯ ಬಯಲಾಗಿದೆ. ಈ ದುರಂತದಲ್ಲಿ ಒಟ್ಟು 1500ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದರು ಎನ್ನಲಾಗುತ್ತಿದೆ. ಈ ಹಡಗಿನ ಅವಶೇಷಗಳನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಸಮಯ ಒಟ್ಟು 73 ವರ್ಷಗಳು. ಈ ಐಷಾರಾಮಿ ಹಡಗು ಮುಳುಗುವಾಗ 2 ವರ್ಷದ ಮಗುವೊಂದನ್ನು ಉಳಿಸಲಾಗಿತ್ತು. ಆಕೆಯ ಹೆಸರೇ ಮೆಲ್ವಿನಾ ಡೀನ್. ಇವರು ಕೂಡ 2009ರಲ್ಲಿ ಇಹಲೋಕ ತ್ಯಜಿಸಿದ್ರು. ಚರಿತ್ರೆಯ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಈ ಟೈಟಾನಿಕ್ ಹಡಗಿನ ಕುರಿತಾಗಿ ಈಗಾಗಲೇ ಹಲವಾರು ಡಾಕ್ಯುಮೆಂಟರಿ ಸಿನಿಮಾಗಳು ಬಂದಿದ್ದರೂ ಸಹ ಅವುಗಳ ಪೈಕಿ 1997 ನವೆಂಬರ್ 18ರಂದು ರಿಲೀಸ್ ಮಾಡಲಾದ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾಗೆ ಟೈಟಾನಿಕ್ ಹಡಗು ನಿರ್ಮಾಣಕ್ಕೆ ಖರ್ಚಾದ ಹಣಕ್ಕಿಂತಲೂ 40% ಹೆಚ್ಚು ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿತ್ತು ಎನ್ನುವುದು ವಿಶೇಷವಾಗಿತ್ತು. ಹೀಗೆ ಹಲವು ಕಹಿ ಸತ್ಯಗಳನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿರುವ ಟೈಟಾನಿಕ್ ಹಡಗು ಕೆಲವರ ಪಾಲಿಗೆ ಕರಾಳ ನೆನಪುಗಳಾದರೆ ಮತ್ತೆ ಕೆಲವರಿಗೆ ಅದು ಅಧ್ಯಯನದ ವಸ್ತು ಎಂದ್ರೆ ತಪ್ಪಾಗಲಾರದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ವಿಷಯಗಳ ಕುರಿತು ಮಾಹಿತಿ ನೀಡಲು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.